ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲಿನ ಮಾತರಿಗಳ ಮೋಕೆಡಿ ಎತ್ಕೊಂಡೊಂದುಲ್ಲೆ ಉಡುಪಿ ಮಂಗಳೂರು ದಕ್ಲಿಗೆ ಖಂಡಿತ ಒಂದು ಗೊತ್ತುಂಡು ಉಪ್ಪಡು ಪಚ್ಚೀರು ಒಂದು ಆಜಾದಿನ ಇನಿ ತೋಚ್ಪೊಂದುಲ್ಲೆ. ಉಡುಪಿ ಮಂಗಳೂರಿನ ಒಂದು ಫೇಮಸ್ ರೆಸಿಪಿ ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೊಳೆಯ ಒಂದು ಸುಕ್ಕ ಹೇಗೆ ಮಾಡೋದು ಅಂತ ನೋಡುವ. ಇವಾಗ ನೋಡಿ, ಇದು ಉಪ್ಪಿನ ಸೊಲೆ. ಇದನ್ನು ನಾನು ಮೊದಲೇ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ, ಯಾಕಂದರೆ ಇದರಲ್ಲಿ ಉಪ್ಪಿನಂಶ ಇರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಡಬೇಕು. ಉಪ್ಪಡು ಪಚ್ಚೀರಿನ 3 ದಿನ ನೀರಿಡು ಪಾರ್ದಿತ್ತೆ. ಇಂಚಿಡಿ ಒಂಜಿ ಬಾಣಲೆಗ್ ಯಾನೊಂಜಿ 2 ಚಮಚದಾತು ಎಣ್ಣೆ ಪಾಡೋದಿಲ್ಲ, ತಾರದೆಣ್ಣೆ. ಇಲ್ಲಿ ನೋಡಿ, ತೆಂಗಿನ ಎಣ್ಣೆ ಹಾಕಿದೆ ಒಂದು ಬಾಣಲೆಗೆ. ಆಮೇಲೆ ಅದಕ್ಕೆ ನಾನು 1 ಚಮಚ ಉದ್ದಿನಬೇಳೆ, 1/4 ಚಮಚ ಮೆಂತ್ಯ ಮತ್ತು ಕೆಂಪು ಮೆಣಸು ಹಾಕ್ತಾ ಇದ್ದೇನೆ. 1 ಚಮಚ ಉರ್ದಬೇಳೆ, 1/4 ಚಮಚ ಮೆಂತ್ಯ ಬೊಕ ಕೆಂಪು ಮುಂಚಿ ಅಂಚೆನಂತೆ ಬೇರು ಸೊಪ್ಪುಲ ಪಾಡೊಂದುಲ್ಲೆ. ಸ್ವಲ್ಪ ಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ, ಕರಿಬೇವಿನ ಸೊಪ್ಪು. ಆಮೇಲೆ ಅರ್ಧ ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆಲ್ಲ 2 ಚಮಚ ಕೊತ್ತಂಬರಿಲ ಪಾಡಿಯೆ. ಬೊಕ್ಕ ಚೂರು ಹಿಂಗು ಪಾಡೊಂದುಲ್ಲೆ, ಸ್ವಲ್ಪ ಹಿಂಗು ಕೂಡ ಸೇರಿಸ್ತಾ ಇದ್ದೇನೆ. ಇವನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದಿನ ನಮ್ಮ ಶೋಕು ಪೊತ್ಪೊಡು ಘಮ ಬನ್ನೆಟ ಪೊತ್ಪೊಡು ಬೊಕ್ಕ ನಮ್ಮ ಒಂದಿನ ಗ್ಯಾಸ್ ಬಂದ್ ಮಲ್ತದು ಅರಪ್ಪರೆ ದೀವಡು ಅರತ್ತದು ಆಯಿ ಬೊಕ್ಕ ಒಂದಿನ ಮಿಕ್ಸಿ ಜಾರಿಗೆ ಪಾಡೋಡು. ಇವಾಗ ನೋಡಿ, ಇದು ಸಾಕು. ಗ್ಯಾಸ್ ಬಂದ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಇವಾಗ ನೋಡಿ, ಇದು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಒಂದು ಚಪ್ಪೆ ಹಾಕಿನ ಒಂದು ಮಿಕ್ಸಿ ಜಾರಿಗೆ ನಮ್ಮ ಪಾಡೋನುಡು ಅವೆಡ್ ಬೊಕ್ಕ ಒಂದು ಎಲ್ಲಿಯ ತುಂಡು ಪುಳಿ ಪಾಡ್ಗ ಚೂರೇ ಚೂರು, ಸ್ವಲ್ಪವೇ ಸ್ವಲ್ಪ ಹುಣಸೆ ಹುಳಿಯನ್ನು ಸೇರಿಸಿದೆ. ಇದನ್ನು ನಾನೀಗ ಸ್ವಲ್ಪ ನೀರು ಹಾಕಿ ರುಬ್ಕೋತೇನೆ. ಒಂದೇನು ಒಂತೆ ನೀರು ಪಾಡ್ದು ಒಂದೇನು ಮಿಕ್ಸಿ ಜಾರಡು ಕಡೆ ಹೋಗ. ನಮ್ಮ ಜಾಸ್ತಿ ಸಣ್ಣ ಆವಡೊಂದಿಜ್ಜಿ ಇಂಚತ್ತುಲೆ ಈತ ಸಣ್ಣ ಅಂಡೆ ಯಾವು ಇಷ್ಟು ನೋಡಿ, ಇಷ್ಟು ರುಬ್ಬಿದರೆ ಸಾಕು. ಇವಾಗ ನಾನು ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ತೆಂಗಿನ ತುರಿ, ಒಂಜಿ ಗಡಿ ತಾರಾಯಿನ ನೆಕ್ಕೆಯನ್ನು ಪಾಡೊಂದುಲ್ಲೆ. ಖಾರ ಪುರ ನಿಕ್ಲ ಅನುಸಾರ ದೆತ್ತೊನ್ಲೆ. ಇದನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ 1 ರೌಂಡ್ ತಿರುಗಿಸಿ 1 ಪಲ್ಸ್ ಮಾಡ್ಕೊಬೇಕು. ಅವೇನು ತಾರಾಯಿ ಪಾಡ್ಲ ನಮ್ಮ ಒಂಚೂರು ಮಿಕ್ಸಿಡು ತಿರ್ಗವಡು. ಇದು ತುಲೆ ಅವೇ ಬಾಣಲೆಗೆ ಅನ್ನೊಂತೆ ಎಣ್ಣೆ ಪಾಡಿಯ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಮತ್ತು 10-12 ಎಸಳು ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕಿದೆ ಜಜ್ಜಿ ಹಾಕಬೇಕು. ಒಂಜಿ 10-12 ಬೆಳ್ಳುಳ್ಳಿಯನ್ನು ನಮ್ಮ ಜಜ್ಜಿದು ಪಂಡ ಗುದ್ದುದು ಪಾಡೋಡು. ಬೆಳ್ಳುಳ್ಳಿ ಪಾಡ್ನೆ ಹತ್ರ ಉಪ್ಪಡ ಪಚ್ಚಿರು ಸುಕ್ಕ ಮಸ್ತ್ ಶೋಕ ಹಾಕೊಂಡು. ಇದು ತುಲೆ ಬೆಳ್ಳುಳ್ಳಿ ಕಾಯಿಗಿನ ನಮ್ಮ 1 ಚಮಚ ದಾಸಿಮಿ ಪಾಡ್ಗ. ಇವಾಗ 1 ಚಮಚದಷ್ಟು ಸಾಸಿವೆ ಹಾಕಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಕಂದು ಬಣ್ಣ ತಿರುಗಿದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿಲಿಕ್ಕೆ ಶುರುವಾದ ನಂತರ ನಾವು ಕರಿಬೇವಿನ ಸೊಪ್ಪು ಸೇರಿಸ್ಕೋಬೇಕು. ತುಲೆ ಸಾಸಿವೆ ಪಟಪಟ ಪಂಡ ಸ್ಟಾರ್ಟ್ ಆಯ್ಬೊಕ್ಕ ಶುರುವಾಯ್ಬೊಕ್ಕ ನಮ್ಮ ನೆಕ್ ಬೇರು ಸೊಪ್ಪು ಪಾಡ್ಗ. ಮತ್ತು ಬೇರು ಸೊಪ್ಪು ಪಾಡೋಡು ಮುಲ್ಪ ನಿಕ್ಕುಲು ಬೋಡನ ನೇಟ್ಲ ಮಲ್ಪೊಲೆ. ನೇಟ್ ಮಲ್ತಂಡೆಲ್ಲ ಮಸ್ತ್ ಶೋಕ ಹಾಕೊಂಡು ಉಪ್ಪಡು ಪಚ್ಚಿರು ಯಾ ಮುಲ್ತ ಅರದೆನ್ನೆಡು ಮಲ್ತೊಂದುಲ್ಲೆ. ನಮ್ಮ ಇಂಚನೆ ಬೇವಿರತ್ತ ಕಡ್ಡಿನ ಇಂಚ ಪೊಲ್ತು ಪಾಡ್ಬೇರು ಒಗ್ಗರಣೆಗೆ ಅಂಚೆ ಯಾಲ್ಲ ಇನಿ ಪಾಡೋದುಲ್ಲೆ ಮುಲ್ಪ. ನೋಡಿ, ಇವಾಗ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಒಂಜಿ ಮಲ್ಲ ಈರುಳ್ಳಿನ 3 ದೀತೆ ಅವೇನ ನೆಕ್ಕೆ ಅನಿಂಚ ಪಾಡ್ಯ. ಅವೆಲ್ಲ ಚೂರು ನಮ್ಮ ಎಣ್ಣೆ ದೊಟ್ಟಿಗೆ ಈ ಒಗ್ಗರಣೆ ದೊಟ್ಟಿಗೆ ಪೊತ್ಪುಗ ಒಂದು ದಲ ಕಂದು ಬಣ್ಣ ಬರಡುಂದಾಲ ಇಜ್ಜಿ ಇದನ್ನು ಒಗ್ಗರಣೆಯ ಜೊತೆ ಚೆನ್ನಾಗಿ ಹುರ್ಕೋಬೇಕು. ಕಂದು ಬಣ್ಣ ಬರೋದೇನು ಬೇಡ, ಸ್ವಲ್ಪ ಈರುಳ್ಳಿ ಬಾಡಿದರೆ ಸಾಕು. ಆಮೇಲೆ ನಾವು ಇಲ್ಲಿ ಚಿಟಿಕೆ ಹಿಂಗನ್ನು ಕೂಡ ಸೇರಿಸ್ಕೋಬೇಕು. ಮುಲ್ಪನ ಚೂರು ಹಿಂಗೆಲ್ಲ ಪಾಡಿಯ. ಹಿಂಗೆ ಗಮಕ್ಕುಲ ಎಡ್ಡೆ ಅಂಚನೆ ಉಪ್ಪಡು ಪಚ್ಚರು ಒಂತೆ ಗ್ಯಾಸ್ಟಿಕ್ ಅಂಚದು ಹಿಂಗೆ ಪಂಡ ಮಸ್ತ್ ಎಡ್ಡೆಲ್ಲ ಹಾಕೊಂಡು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಸೇರಿಸಿ ಆದ ನಂತರ ಇಲ್ಲಿ ಚಿಟಿಕೆ ಅರಸಿನವನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಚೂರು ಮಂಜಲ್ದ ಪುಡಿಲ ಪಾಡಿಯ. ಹಿಂಗು ಸೇರಿಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ ಕೂಡ ಒಳ್ಳೆಯದು, ಹಾಗೆಯೇ ಘಮ ಕೂಡ ಒಳ್ಳೆಯದು ಬರ್ತದೆ. ನೋಡಿ, ಈಗ ಇದನ್ನು ಚೆನ್ನಾಗಿ ಬೆರೆಸಿ ಆದ ನಂತರ ನಾವು ಈ ಉಪ್ಪಿನ ಸೊಳೆಯನ್ನು ಹಿಂಡಿ ಹಾಕಬೇಕು. ಇದನ್ನೊಂದು 2-3 ಸಲ ಚೆನ್ನಾಗಿ ತೊಳೆದು ಆಮೇಲೆ ಇದನ್ನು ಹಿಂಡಿ ಹಾಕಬೇಕು. ಉಪ್ಪಡು ಪಚ್ಚೀರಿನ ಒಂದು 2-3 ಸಲ ಶೋಕು ದೆಕ್ಕದು ಆಯ್ತು ಉಪ್ಪು ಪೋಕಿನ ಅವೇನ ಪುಂಟುದು ನೆಕ್ ಪಾಡೋಡು. ಇದನ್ನು ಚೆನ್ನಾಗಿ ಹಿಂಡಿ ನಾವು ಅದರ ನೀರು ತೆಗೆದು ಹಾಕೋಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಬೆರೆಸ್ಕೋಬೇಕು. ಒಂದೇನು ಪಾಡ್ದು ನಮ್ಮ ಶೋಕು ಬೆರವಡು. ನಿಕ್ಲು ನನ್ನಲ ಎನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿ ಜಾಂಡ ಸಬ್ಸ್ಕ್ರೈಬ್ ಮಲ್ತು ಐತ ಬರೀ ಟಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ. ಅಂಚನೆ ನಮ್ಮ ಫೇಸ್ಬುಕ್ ಪೇಜೆಲ್ಲ ಫಾಲೋ ಮಲ್ಪಲೆ.
ಮಸ್ತ್ ವೀಡಿಯೋನ ಪೂರ ಅಪ್ಲೋಡ್ ಮಾಡಿದೆ ತುಳುನಾಡ್ದ ರೆಸಿಪಿನ ಪೂರ ಅವೆಲ್ಲವರ ನಿಗ್ಲು ತೂದು ಎಂಚಾತನಂದು ಪಂಡೆ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಬೆರೆಸುವ. ಇದು ನೆನೆಸೋಕು ಬೆರೆದು ಒಂಜಿ ಅರ್ಧ ಲೋಟದಾತು ನೀರು ಪಾಡುಡು. ಇದು ಚೆನ್ನಾಗಿ ಬೆರೆಸಿ ಆದ ನಂತರ ನಾವು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡುವ. 5 ನಿಮಿಷ ಮುಚ್ಚಳ ಮುಚ್ಚಿ ಬೇಗ ಬೇಯ್ಪುಣೊಂದು. ಇದು ಬೇಗ ಬೇಯ್ತದೆ ಕೂಡ. ಈಗ ನೋಡಿ ಒಂದು ಮಧ್ಯದಲ್ಲಿ ಒಂದು ಸಲ ತೆಗೆದು ನಾವು ಹೀಗೆ ಅದನ್ನು ತಿರುವಿ ಹಾಕಬೇಕು. ಇಂಚ ಮಧ್ಯಡೊರ ದೆತ್ತದು ನಮ್ಮ ಮುಚ್ಚಳ ಇಂಚ ತಿರ್ಗದು ಪಾಡ್ದು ಕುಡೋರ ಮುಚ್ಚಳ ಮುಚ್ಚಿದು 5 ನಿಮಿಷ ಬುಡ್ಕ ನಮ್ಮ ಬೇಯಡು. ಇದು ಈಗ ನೋಡಿ ಚೆನ್ನಾಗಿ ಹೀಗೆ ತಿರುಗಿಸಿ ಆಮೇಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಡುವ. ಇದು ಬೇಗ ಬೇಯ್ತದೆ ಕೂಡ. ಹಾಗೆ ನಮ್ಮ ತುಳುನಾಡು ಅಂದರೆ ಮಂಗಳೂರು ಮತ್ತು ಉಡುಪಿಯವರ ಒಂದು ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು. ಹಳ್ಳಿಯ ಕಡೆ ಯಾರ ಮನೆಗೆ ಹೋದರೂ ಇದನ್ನು ಶೇಖರಿಸಿ ಇಡ್ತಾರೆ. ಹಲಸಿನ ಕಾಯಿಯನ್ನು ಅದನ್ನು ಉಪ್ಪಲ್ಲಿ ಹಾಕಿ ಶೇಖರಿಸಿ ಇಡ್ತಾರೆ. ಎಷ್ಟು ಸಮಯ ಇಟ್ಟರು ಇದು ಹಾಳಾಗೋದಿಲ್ಲ. ಒಂದು ನಿಕ್ಲೆ ಗೊತ್ತೇಳು ನಮ್ಮ ಉಡುಪಿ ಮಂಗಳೂರು ಬಂಡ ಕುಡ್ಲದಕ್ಲು ಊರ್ದ ಸೈಡ್ ಬತ್ತಂಡ ಅತ್ತಂಡ ಪೇಟೆಡಿತ್ತಿನಕ್ಲೆಗ್ಲ ಒಂದು ಭಾರಿ ಇಷ್ಟ. ಅದೇ ಪಂಡ ಉಪ್ಪಡ ಬಚ್ಚೆ ನಮ್ಮ ಊರ್ದ ರೆಸಿಪಿ. ಒಂದೇನು ಮರಿಯಲಗು ಪೆಲ್ಲಕಾಯಿ ಆಪನ ಟೈಮ್ ಕಾಯಿ ಪೆಲ್ಲಕಾಯಿನ ಉಪ್ಪುಡು ಪಾಡ್ದು ಏತು ಸಮಯದಿಂದಲ ಹಾಳಾಪುಜಿ ತುಲೆ ಇತ್ತೆ ಒಂದನ್ನು ಶೋಕು ಅರೆಪ್ಪು ಪಾಡ್ದು ಶೋಕು ಬೆರವಡು. ನಾವು ರುಬ್ಬಿದ ಮಸಾಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಬೆರೆಸಿ ಅದೇ ಮಿಕ್ಸಿ ಜಾರಿಗೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಸೇರಿಸ್ತಾ ಇದ್ದೇನೆ. ಅವೇ ಮಿಕ್ಸಿ ಜಾರಿಗೆ ಅರ್ಧ ಲೋಟದಾತ ನೀರು ಪಾಡ್ದು ನೆಕ್ ಪಾಡ್ದು ಶೋಕು ಬೆರೆದು ಮುಚ್ಚಳ ಮುಚ್ಚಿದ್ದು ಒಂದು 2 ನಿಮಿಷ ಬುಡ್ಕ. ಇದನ್ನು ಚೆನ್ನಾಗಿ ಬೆರೆಸಿ ನಾವು ಮುಚ್ಚಳ ಮುಚ್ಚಿ 2 ನಿಮಿಷ ಹಾಗೆ ಬಿಡಬೇಕು. ನೋಡಿ ಇದನ್ನು ಹೀಗೆ ಚೆನ್ನಾಗಿ ಬೆರೆಸಿ 2 ನಿಮಿಷ ಮುಚ್ಚಳ ಮುಚ್ಚಿ ಇಡುವ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ನೋಡಿ 2 ನಿಮಿಷ ಆದ ನಂತರ ಹೇಗೆ ಆಗಿದೆ ನೋಡಿ. 2 ನಿಮಿಷ ಹಾಕಿನ ಗ್ಯಾಸ್ ಬಂದ್ ಮಲ್ಪುಗ. ಇವಾಗ ಗ್ಯಾಸ್ ಬಂದ್ ಮಾಡಿದೆ. ನಮ್ಮ ಉಪ್ಪಿನ ಸೊಲೆಯ ಪಲ್ಯ ಮಂಗಳೂರು ಉಡುಪಿಯ ಫೇಮಸ್ ರೆಸಿಪಿ ರೆಡಿ ಆಯಿತು. ನಮ್ಮ ಉಡುಪಿ ಕುಡ್ಲದ ಫೇಮಸ್ ರೆಸಿಪಿ ಉಪ್ಪಡ್ ಪಚ್ಚರ್ ಆಜ ದಿನ ರೆಡಿ ಆ್ಯಂಡ್ ನಿಕ್ಲೆ ಇಷ್ಟಾಂಡೆನ್ವೆ ಇಷ್ಟಾಂಡ ಆಯ್ನಾತ್ ಜನಕ್ಕೆ ಶೇರ್ ಮಲ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಅಂಚನೆ ಲೈಕ್ ಮಲ್ಪಲೆ ಕಮೆಂಟ್ ಮಲ್ತು ನಿಕ್ಲ ಅಭಿಪ್ರಾಯನೂ ಪನ್ಲೆ. ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದ.